ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಸಿನಿಮಾ ಜಲನಿಧಿ ಫಿಲಮ್ಸ್ ಲಾಂಛನದಲ್ಲಿ ತಯಾರಾದ ಜಬರ್ದಸ್ತ್ ಶಂಕರ ನವೆಂಬರ್ 8ರಂದು ಕರಾವಳಿಯಾದ್ಯಂತ ಚಿತ್ರ ತೆರೆ ಕಾಣಲಿದೆ. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಚಿತ್ರಮಂದಿರದಲ್ಲಿ ಚಿತ್ರ ಪ್ರದರ್ಶನಗೊಳ್ಳಲಿದೆ ಎಂದು ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಮಂಗಳೂರು ಪ್ರೆಸ್ ಕ್ಲಬ್ನಲ್ಲಿ ಚಿತ್ರತಂಡ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾಹಿತಿ ನೀಡಿದರು. ಜಲನಿಧಿ ಫಿಲಮ್ಸ್ ಲಾಂಛನದಲ್ಲಿ ತಯಾರಾದ ಅನಿಲ್ ಕುಮಾರ್, ಲೋಕೇಶ್ ಕೂತ್ಯನ್, ರಾಜೇಶ್ ಕುಡ್ಲಾ ನಿರ್ಮಾಣದಲ್ಲಿ ತೆಲಿಕೆದ ಬೊಳ್ಳಿ ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಜಬರ್ದಸ್ತ್ ಶಂಕರ ಸಿನಿಮಾ ನವೆಂಬರ್ 8ರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದರು. ಮಂಗಳೂರು, ಉಡುಪಿ, ಸುರತ್ಕಲ್, ಪುತ್ತೂರು, ಸುಳ್ಯ, ಕಾಸರಗೋಡು ಮತ್ತು ಮೂಡಬಿದ್ರೆ, ಬೆಳ್ತಂಗಡಿ, ಕಾರ್ಕಳದ ಚಿತ್ರಮಂದಿರದಲ್ಲಿ ತೆರೆ ಕಾಣಲಿದ್ದು, ಬಳಿಕ ಮುಂಬೈ, ದುಬೈ, ಬೆಂಗಳೂರು, ಮೈಸೂರು, ಗೋವಾ, ಹುಬ್ಬಳ್ಳಿ, ಶಿವಮೊಗ್ಗ, ತೀರ್ಥಹಳ್ಳಿ, ಮಡಿಕೇರಿ ಮತ್ತು ದೆಹಲಿಯಲ್ಲಿ ಸಿನಿಮಾ ತೆರೆ ಕಾಣಲಿದೆ. ಜಲನಿಧಿ ಕಮೆಂಟ್ಸ್ ಲಾಂಛನದಲ್ಲಿ ತಯಾರಾದಂತಹ ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಜಬರ್ದಸ್ತ್ ಶಂಕರ ತುಳು ಸಿನಿಮಾ ಕರಾವಳಿ ಜಿಲ್ಲೆಯಾದ್ಯಂತ ನವೆಂಬರ್ 8ರಂದು ತೆರೆ ಕಾಣಲಿದೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಡಿಸ್ಟ್ರಿಬ್ಯೂಟರ್ ಆಗಿ ಜಲನಿಧಿ ಫಿಲ್ಮ್ಸ್ನಲ್ಲೇ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ. ಸುರತ್ಕಲ್, ಉಡುಪಿ ಆಶೀರ್ವಾದ್, ಸುರತ್ಕಲ್ ನಟರಾಜ, ಪುತ್ತೂರು ಅರುಣ, ಸುಳ್ಯ ಸಂತೋಷ್, ಕಾಸರಗೋಡು ಕೃಷ್ಣ, ಮೂಡಬಿದ್ರೆ ಅಮರಶ್ರೀ, ಬೆಳ್ತಂಗಡಿ ಭಾರತ್, ಕಾರ್ಕಳ ರಾಧಿಕಾ ಮತ್ತು ಪ್ಲಾಟಿನಮ್. ಮತ್ತು ಈ ಅಟ್ ಎ ಟೈಮ್ ದುಬೈಯಲ್ಲೂ ರಿಲೀಸ್ ಮಾಡ್ತಾ ಇದ್ದೀವಿ. ಪ್ಲಾನೆಟ್ ಇದೆ, ದುಬೈಯಲ್ಲಿ ಅಟ್ ಎ ಟೈಮ್ ಮಾಡ್ತಾ ಇದ್ದೀವಿ 8ನೇ ತಾರೀಕಿಗೆ. ಮತ್ತು ಈ ಮುಂದಿನ ದುಬೈ ಮತ್ತು ಕತಾರ್, ಒಮಾನ್, ಕತಾರ್, ಮತ್ತು ಮುಂಬೈ ಮತ್ತು ಬೆಂಗಳೂರು, ಮೈಸೂರು, ಗೋವಾ, ಹುಬ್ಳಿ ಒಂದು 2 ವೀಕ್ಸ್ ಆದಮೇಲೆ ಬಿಡ್ತಾ ಇದ್ದೀವಿ. ತಾರಾಂಗಣದಲ್ಲಿ ಅರ್ಜುನ್ ಕಾಪಿಕಾಡ್, ನೀತಾ ಅಶೋಕ್, ರಾಶಿಬಿ, ಸಾಯಿ ಕೃಷ್ಣ, ಸತೀಶ್ ಬಂದಲೆ, ಗೋಪಿನಾಥ್ ಭಟ್, ಗಿರೀಶ್ ಎಂ ಶೆಟ್ಟಿ ಕಟೀಲು, ಲಕ್ಷ್ಮಣ್ ಕುಮಾರ್ ಮಲ್ಲೂರು, ಪ್ರತೀಕ್ ಶೆಟ್ಟಿ, ಸುನೀಲ್ ನೆಲ್ಲಿಗುಡ್ಡೆ, ಶರಣ್ ಕೈಕಂಬ, ತಿಮ್ಮಪ್ಪ ಕುಲಾಲ್ ಹಾಗೂ ಚಾಪರ್ಕ ತಂಡದ ಕಲಾವಿದರು ಸಿನಿಮಾದಲ್ಲಿದ್ದಾರೆ. ಹಿಂದೆ ಕಲಾವಿದರು ನಾವೆಲ್ಲ ಪ್ರೀತಿಸಿ ಪ್ರೋತ್ಸಾಹಿಸಿ ಹಾಗೆ 8 ತಾರೀಕಿಗೆ 10 ಗಂಟೆಗೆ ನಾವೆಲ್ಲರೂ ಕೂತ್ಕೊಂಡು ಜಬರ್ದಸ್ತ್ ಸಿನಿಮಾನ ಜಬರ್ದಸ್ತ್ ಆಗಿ ನೋಡೋಣ. ಹಾಗೆ ಜಬರ್ದಸ್ತ್ ರಿಯಾಕ್ಷನ್ ಖಂಡಿತವಾಗ್ಲೂ ನಿಮಗೆ ಸಿಗುತ್ತೆ ಅಂತ ಧೈರ್ಯ ಕೊಟ್ಟು ನಿಮ್ಮನ್ನು ಕರೀತಿದ್ದೇನೆ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 14 ಡೇಸ್ ಆಲ್ಮೋಸ್ಟ್ ಫೈಟಿಗೆ ಹೋಗಿದ್ರೆ ಕಾರಣ 32 ಡೇಸ್ ಆಯಿತು. ಇಲ್ಲಾಂದರೆ ವಿ ಕುಡ್ ಹ್ಯಾವ್ ಫಿನಿಶ್ಡ್ ಇನ್ 22 ಡೇಸ್. ಎಲ್ಲ ಫಿಲ್ಮ್ ಒಳ್ಳೆ ರೀತಿಯಲ್ಲಿ ಬಂದಿದೆ. ವಿಭಿನ್ನ ರೀತಿಯಲ್ಲಿ ಮಾಡಬೇಕಂತ ಹೇಳಿ ನಮ್ಮ ಒಂದು ಕನಸಿತ್ತು. ತುಳು ಚಿತ್ರರಂಗದಲ್ಲಿ ಒಂದು ಫೈಟ್ಸ್, 2 ದೊಡ್ಡ ಸಾಂಗ್ ಉಂಟು. ಅದನ್ನೆಲ್ಲ ವಿಭಿನ್ನ ರೀತಿಯಲ್ಲಿ ಅರ್ಜುನ್ ತುಂಬ ಶ್ರಮ ಪಟ್ಟಿದ್ದಾರೆ. ಹಾಗೆ ಕಾಪಿಕಾಡ್ ಸರ್ ಅವರು ಕಥೆ ನಿರ್ದೇಶನ ಎಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಮಗೆ ಮಾಡಿಕೊಟ್ಟಿದ್ದಾರೆ. ಮಣಿಕಾಂತ್ ಕದ್ರಿಯವರ ಸಂಗೀತದಲ್ಲಿ ಮೂಡಿಬಂದ ಹಾಡನ್ನ ದೇವದಾಸ್ ಕಾಪಿಕಾಡ್ ರಚಿಸಿ ಅವರೇ ಹಾಡಿದ್ದಾರೆ. ಮಣಿಕಾಂತ್ ಕದ್ರಿ ಮತ್ತು ದೇವದಾಸ್ ಕಾಪಿಕಾಡ್ ಹಾಡಿದ ಹಾಡು ಈಗಾಗಲೇ ಜನಪ್ರಿಯಗೊಂಡಿದೆ. ಸಿನಿಮಾದಲ್ಲಿ 3 ಹಾಡುಗಳು ಇವೆ. ಜಬರ್ದಸ್ತ್ ಶಂಕರ ಸಿನಿಮಾಕ್ಕೆ ಕಥೆ, ಚಿತ್ರಕಥೆ, ಸಾಹಿತ್ಯದೊಂದಿಗೆ ದೇವದಾಸ್ ಕಾಪಿಕಾಡ್ ನಿರ್ದೇಶನದ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ಜಲನಿಧಿ ಹೊಸ ಒಂದು ಸಂಸ್ಥೆಯಿಂದ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದೇನೆ. ಇದರ ನಿರ್ದೇಶನ ನಾನು ಮಾಡಿದ್ದೇನೆ. ಸಂಗೀತ ನಿರ್ದೇಶನವನ್ನು ಮಣಿಕಾಂತ್ ಕಟ್ಟಿ ಅವರು ಮಾಡಿದ್ದಾರೆ. ಒಂದು ವಿಭಿನ್ನ ಶೈಲಿಯಲ್ಲಿ ಸಿನಿಮಾ ಕೊಡಬೇಕು ಅನ್ನೋ ಒಂದು ಹಂಬಲ ನಮ್ಮದು. ಹಾಸ್ಯಮಯ ಎಲ್ಲವೂ ಇರುವ ಒಂದು ಪ್ಯಾಕೇಜ್ ಜಬರ್ದಸ್ತ್ ಶಂಕರ. ಎಲ್ಲವೂ ಇದೆ, ಯಾವುದು ಇಲ್ಲ ಅಂತಿಲ್ಲ. ಎಲ್ಲ ಒಂದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಒಂದು ಪ್ಯಾಕೇಜ್. ವಿಶೇಷವಾಗಿ ನಮ್ಮ ಸಿನಿಮಾ ಅಂದರೆ ಹಾಸ್ಯಕ್ಕೆ ಜಾಸ್ತಿ ಒತ್ತು ಕೊಡುವಂಥ ಸಿನಿಮಾಗಳು ನಮ್ಮ ತುಳು ಚಿತ್ರರಂಗ ಹಮ್ಮಿಕೊಂಡಿತ್ತು. ಚಿತ್ರದಿಂದ ಚಿತ್ರಕ್ಕೆ ಬದಲಾವಣೆ ಕೊಡಬೇಕು, ಏನಾದರೂ ಚೇಂಜ್ ಮಾಡಬೇಕು. ನಮ್ಮ ತುಳು ಚಿತ್ರರಂಗ ಕೂಡ ಇತರ ಚಿತ್ರರಂಗಗಳಿಗೆ ಕಡಿಮೆ ಇಲ್ಲ, ಆ ರೀತಿಯಲ್ಲಿ ನಿರ್ಮಾಣ ಮಾಡಬೇಕು ಅಂತ ನಿರ್ಮಾಪಕರ ಒಂದು ಹಂಬಲ ಇತ್ತು. ತುಳುವಿನಲ್ಲೂ ಇಂಥ ಸಿನಿಮಾ ಬರ್ತಾರ ಅನ್ನುವಂಥ ಒಂದು ತೋರಿಸುವಂಥ ಸಿನಿಮಾ ಮಾಡಬೇಕು ಅಂತ ಉದ್ದೇಶ ಅವರು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಸಿನಿಮಾದ ನಿರ್ದೇಶಕ ದೇವದಾಸ್ ಕಾಪಿಕಾಡ್, ನಟ ಅರ್ಜುನ್ ಕಾಪಿಕಾಡ್, ಜಗನ್ನಾಥ್ ಶೆಟ್ಟಿ ಬಾಳ, ಚಿತ್ರತಂಡದ ಕಲಾವಿದರು ಉಪಸ್ಥಿತರಿದ್ದರು. कौन है
ಬೆರೆತು ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.